ಡಾಕ್ಟರ್ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕ್ಯಾನ್ಸರ್ ಪೀಡಿತರಿಗೆ ಹಾಗೂ ಕಿಡ್ನಿ ವೈಫಲ್ಯದಿಂದ ಬಳಲುತ್ತಾ ಇರುವಂತಹ ರೋಗಿಗಳಿಗೆ ಚೆಕ್ ಅನ್ನು ವಿತರಿಸಲಾಯಿತು. ಸುಮಾರು 45 ಲಕ್ಷ ರೂಪಾಯಿ ಚೆಕ್ ಅನ್ನು ನಗರದ ಫಾದರ್ ಮುಲ್ಲರ್ ಆಸ್ಪತ್ರೆಯ ರೋಗಿಗಳಿಗೆ ಸಹಾಯ ಹಸ್ತವನ್ನ ನೀಡಲಾಯಿತು. ಡಾಕ್ಟರ್ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರ 63ನೇ ಹುಟ್ಟುಹಬ್ಬದ ಪ್ರಯುಕ್ತ ಸುಮಾರು 2,50 ಲಕ್ಷ ರೂಪಾಯಿ ಸಹಾಯಧನವನ್ನು ಕ್ಯಾನ್ಸರ್ ಪೀಡಿತರಿಗೆ ಹಾಗೂ ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿರುವ ಬಡ ರೋಗಿಗಳಿಗೆ ಸಹಾಯಧನವನ್ನು ವಿತರಿಸಲಾಯಿತು. ನಗರದ ವಿವಿಧ ಆಸ್ಪತ್ರೆಗಳಿಗೆ ತೆರಳಿ ರೋಗಿಗಳಿಗೆ ಚೆಕ್ ನೀಡಲಾಯಿತು. ಇನ್ನು ನಗರದ ಕಂಕನಾಡಿ ಫಾದರ್ ಮುಲ್ಲರ್ ಆಸ್ಪತ್ರೆಯ ಕ್ಯಾನ್ಸರ್ ಪೀಡಿತರಿಗೆ ಹಾಗೂ ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿರುವ ಬಡ ರೋಗಿಗಳಿಗೆ ಚೆಕ್ ವಿತರಿಸುವ ಕಾರ್ಯಕ್ರಮ ಜರುಗಿತು. ಆಸ್ಪತ್ರೆಯ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ರೋಗಿಗಳಿಗೆ ಸಹಾಯಧನದ ಚೆಕ್ ಅನ್ನು ವಿತರಿಸಿದರು. ಈ ವೇಳೆಯಲ್ಲಿ ಮಾತನಾಡಿದ ಅವರು, ನಮ್ಮ ಆತ್ಮಶಕ್ತಿಯನ್ನ ಮೈಗೂಡಿಸಿಕೊಳ್ಳಬೇಕು, ಯಾವುದೇ ಕಾಯಿಲೆಗಳನ್ನ ಗುಣಪಡಿಸಲು ಸಾಧ್ಯ ಅಂತ ಹೇಳಿದ್ರು. ಕ್ಯಾನ್ಸರ್ ಆಗಲಿ ಕಿಡ್ನಿ ಆಗಲಿ ಯಾರನ್ನು ಕೇಳ್ಕೊಂಡು ಬರೋದಿಲ್ಲ. ನಮ್ಮ ಒಂದು ಜೀನ್ಸ್ ಇರ್ಬೋದು, ಒಂದೆರಡು ಮಾತಾಡ್ಬೇಕಂತ ನಾನು ಕೇಳ್ಕೊತೇನೆ. ಡೈರೆಕ್ಟ್ ಪರ್ಮಿಷನ್ ಮೇಲೆ ಅವರಿಗೆ ಅದ್ರ ಬಗ್ಗೆ ಒಂದು ಅದ್ಭುತ ಕಲ್ಪನೆ ಮತ್ತು ಅವರಿಗೆ ಒಂದು ಇದಿದೆ, ನಾಲೆಜ್ ಇದೆ. ಯಾಕಂದ್ರೆ ಕ್ಯಾನ್ಸರ್ ಅಂದ ಕೂಡ ನಾವು ಹೆದರು ಸಾಯ್ತೀವಿ, ಆದರೆ ಹೆದರುವ ಅವಶ್ಯಕತೆ ಇಲ್ಲ ಅಂತ ಒಂದು ಧೈರ್ಯ ಕೊಡ್ತಾರೆ. ನಾನು ಕೂಡ ಅವ್ರನ್ನ ನಮ್ಮ ಫ್ಯಾಮಿಲಿ ಹಾಲ್ನಲ್ಲಿ ಕರೆಸಿದ್ದೆ. ಅವರು ಆ ನಿಟ್ಟಿನಲ್ಲಿ ಅದಕ್ಕೆ ಹೆದರುವ ಅವಶ್ಯಕತೆ ಇಲ್ಲ. ನಿಮ್ಮ ಮೇಲೆ ಡಿಪೆಂಡೆಂಟ್ಸ್ ಭಾಳ ಜನ ಇರ್ತಾರೆ ಮನೆಯಲ್ಲಿ. ಒಬ್ರಿಗೆ ಬಂದ ಕೂಡ ಎಲ್ಲ ಜಂಗಾಬಲವೇ ಹುಡುಗಿ ಹೋಗ್ತದೆ ಆ ಮನೆಯಲ್ಲಿದ್ದವರು. ಆ ದೃಷ್ಟಿಯಲ್ಲಿ ನೀವು ಧೈರ್ಯವಾಗಿರಬೇಕು. ಖಂಡಿತ ಸಾವು ಯಾವುದೇ ರೂಪದಲ್ಲಿ ಬರ್ಬೋದು. ಇವತ್ತು ಕ್ಯಾನ್ಸರ್ ಕಿಡ್ನಿಯಿಂದೇ ಬರ್ತಂತೇನಿಲ್ಲ, ಇವತ್ತು ಹಾರ್ಟ್ ಅಟ್ಯಾಕು ಬರ್ಬೋದು, ನಾನು ನಿಂತಲೇ ಸಾಯ್ಬೋದು. ಆ ದೃಷ್ಟಿಯಲ್ಲಿ ಎಲ್ಲ ಇವತ್ತು ಸಾವಂತೂ ಖಂಡಿತ ಬರ್ತದೆ. ಹುಟ್ಟು ಹೇಗೆ ಹಾಗೆ ಸಾವು ಕೂಡ ಬಂದೇ ಬರ್ತದೆ, ಯಾವುದೇ ಒಂದು ರೂಪದಲ್ಲಿ ಬರ್ಬೋದು. ದೇವರಿರ್ತಾರೆ ಇಂಥ ಗಟ್ಟಿಸುವಂತ ಡಾಕ್ಟರ್. ಇದೇ ವೇಳೆ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಅಜಿತ್ ಮೆನೇಸಸ್ ಅವರು ಮಾತನಾಡಿ, ಡಾಕ್ಟರ್ ಜಿ ಶಂಕರ್ ಅವರ ಸಮಾಜಮುಖಿ ಕೆಲಸ ಶ್ಲಾಘನೀಯವಾಗಿದೆ, ಸಮಾಜಕ್ಕೆ ಇನ್ನಷ್ಟು ಕೊಡುಗೆ ನೀಡಲಿ ಎಂದು ಅವರು ಹೇಳಿದ್ರು. ಈಗ ಸಮಾಜ ಏನಾಗ್ತದೆ ಅಂದ್ರೆ ತನ್ನತ್ತ ತಾನು ತನಗೆ ಮಾತ್ರ, ಬೇರೆಯವರು ನನಗೆ ಅಗತ್ಯವಿಲ್ಲ ಎಂಬ ಮನೋಭಾವನೆಯನ್ನು ಈ ಸಮಾಜ ತೋರ್ತಾ ಇರಬೇಕಾದ್ರೆ ಅದಕ್ಕೆ ತದ್ವಿರುದ್ಧವಾಗಿ ಒಂದು ಸಮಾಜದ ಕಾರ್ಯವನ್ನು ಮಾಡಿ ಇಡೀ ಪ್ರಪಂಚ, ಇಡೀ ನಮ್ಮ ಬಂಧು ಬಡವರು, ನಮ್ಮ ಸಹೋದರ ಸಹೋದರಿಯರಂತ ಒಂದು ಮಾನವೀಯತೆಯ ಒಂದು ಧರ್ಮವನ್ನು ಜಿ ಶಂಕರ್ ನಮಗೆ ಒಂದು ಕಲಿಸ್ತಾ ಇದ್ದಾರೆ. ಅದಕ್ಕಾಗಿ ಈ ಸಂಸ್ಥೆಯ ಪರವಾಗಿ ಅವರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಇಂಥ ಒಂದು ಸೇವಾ ಕಾರ್ಯ ಡೇವಿಡ್ ಅವರು ಹೇಳಿದರು, ಅವರಿಗೆ ದೇವರು ಶ್ರೀಮಂತಿಕೆಯನ್ನು ಕೊಟ್ಟಿದ್ದಾರೆ, ಅದೇ ರೀತಿ ಆ ಶ್ರೀಮಂತಿಕೆಯನ್ನು ಹಂಚಿಕೊಳ್ಳಲು ಅಗಾಧ ಪ್ರೀತಿಮಯ ಹೃದಯವನ್ನು ಕೊಟ್ಟಿದ್ದಾರೆ. ಸರ್ಜಿಕಲ್ ಆಂಕಾಲಜಿ ವಿಭಾಗದ ಮುಖ್ಯಸ್ಥರಾದ ರೋಹನ್ ಗಟ್ಟಿಯವರು ಮಾತನಾಡಿ, ಯಾವುದೇ ಕಾಯಿಲೆಗಳಿಗೆ ಭಯಪಡುವ ಅಗತ್ಯವಿಲ್ಲ, ನಮ್ಮಲ್ಲಿ ನಂಬಿಕೆ ಇರಬೇಕು, ವೈದ್ಯರ ಸಲಹೆಯನ್ನ ಪಡೆದುಕೊಂಡು ಚಿಕಿತ್ಸೆಯನ್ನ ಪಡೆದುಕೊಳ್ಳಬೇಕು ಎಂದರು. ನಾವು ಯಾರು ಕೂಡ ಇಲ್ಲಿ ಪರ್ಮನೆಂಟ್ ಇಲ್ಲ, ಎಲ್ಲರೂ ಒಂದು ದಿವಸ ಹೋಗ್ಲೇಬೇಕು. ಬರೋ ದಿವಸ ಹೋಗೋ ದಿವಸ ನಾವು ನಿಶ್ಚಯ ಮಾಡೋದಿಲ್ಲ, ಮಾಡೋರು ಬೇರೆಯವರೇ. ಸೊ ಅದ್ರ ಬಗ್ಗೆ ಚಿಂತೆ ಮಾಡಿ ನಾವು ಏನು ಮಾಡಲಿಕ್ಕೆ ಸಾಧ್ಯ ಉಂಟು, ಅದು ನಮ್ಮ ಕಂಟ್ರೋಲಲ್ಲಿ ಇಲ್ಲದ ವಸ್ತು. ನಮ್ಮ ಕಂಟ್ರೋಲಲ್ಲಿ ಇರುವ ವಸ್ತು ಏನಂದರೆ ಧೈರ್ಯ, ಇಡೀ ಜೀವನ ಮಾಡೋ ಧೈರ್ಯ, ಬದುಕೋ ಧೈರ್ಯ, ಏನಾದರೂ ಸಾಧಿಸೋ ಧೈರ್ಯ. ದ ಡೆಸ್ಟಿನಿ ಈಸ್ ಮೇಡ್ ಬೈ ಅಸ್ ಅಂತ, ಡೆಸ್ಟಿನಿ ಈಸ್ ನಾಟ್ ಮೇಡ್ ಅಂತ, ಡೆಸ್ಟಿನಿ ಈಸ್ ಮೇಡ್ ಬೈ ಅಸ್. ಅಂದರೆ ಈ ಬದುಕೋ ರೀತಿ ನಮ್ಮದು. ಈ ವೇಳೆ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಉದಯ್ ಕುಮಾರ್, ಪಿಆರ್ಒ ಡೇವಿಡ್ ಸಿಕ್ವೆರಾ, ಸಿಸ್ಟರ್ ಜಾನೆಟ್ ಮತ್ತಿತರರು ಉಪಸ್ಥಿತರಿದ್ದರು. ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ 95 ಮಂದಿ ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿರುವ ರೋಗಿಗಳಿಗೆ ಹಾಗೂ 60 ಮಂದಿ ಕ್ಯಾನ್ಸರ್ ಪೀಡಿತ ರೋಗಿಗಳಿಗೆ ಸುಮಾರು 45 ಲಕ್ಷ ರೂಪಾಯಿಯ ಸಹಾಯಧನವನ್ನು ನೀಡಲಾಯಿತು.
ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.